ಏಪ್ರಿಲ್ 1 ಸಾಮಾನ್ಯವಾಗಿ ಇದು ಮೂರ್ಖರ ದಿನ. ಆದರೆ ಉಡುಪಿಯಲ್ಲಿ ಏಪ್ರಿಲ್ 1 ವಿನೂತನ ರೀತಿಯ ಪ್ರತಿಭಟನೆಗೆ ಬಳಸಿಕೊಳ್ಳಲಾಗಿದೆ. ತಲೆಯನ್ನ ಬೋಳಿಸಿಕೊಂಡು ಕಿವಿಗೆ ಹೂ ಇಟ್ಟುಕೊಂಡು ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿದ್ರು. ಅಷ್ಟಕ್ಕೂ ಈ ವಿನೂತನ ಏಪ್ರಿಲ್ ಫೂಲ್ ಮಾಡಿದ್ದಾದರೂ ಏಕೆ ಅಂತೀರಾ? ಬನ್ನಿ ಸ್ಟೋರಿ ನೋಡಿ. ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಈ ವಿಭಿನ್ನ ಹೋರಾಟಕ್ಕೆ ಮುಂದಾಗಿದೆ. ಇತ್ತೀಚೆಗಷ್ಟೇ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಸ್ವತಃ ಶವವಾಗಿ ಮೆರವಣಿಗೆಯಲ್ಲಿ ಸಾಗಿ ಆಕ್ರೋಶ ವ್ಯಕ್ತಪಡಿಸಿದರೆ, ಕಳೆದ 8 ವರ್ಷಗಳಿಂದ ಇಂದ್ರಾಳಿ ಭಾಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮುಗಿಯದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಬಿಜೆಪಿ ಸಂಸದರನ್ನ ಅಣಕಿಸುವ ನಿಟ್ಟಿನಲ್ಲಿ ಏಪ್ರಿಲ್ ಫೂಲ್ ಎನ್ನುವ ಅಣಕು ಪ್ರತಿಭಟನೆಯನ್ನು ನಡೆಸಿತು. ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಸಿಗುವ ಈ ಬ್ರಿಡ್ಜ್ನ ಆಮೆಗತಿ ಕಾಮಗಾರಿಯಿಂದಾಗಿ ವಾಹನ ಸವಾರರು, ಸ್ಥಳೀಯ ನಿವಾಸಿಗಳು, ವಿದ್ಯಾರ್ಥಿಗಳು ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಸಂಸದರಿಗೆ ಬಹಳಷ್ಟು ಮನವಿ ಸಲ್ಲಿಸಿಯೂ ಆಗಿತ್ತು. ಆದರೆ ಕಾಮಗಾರಿ ವೇಗ ಪಡೆದುಕೊಂಡಿಲ್ಲ. 2 ಬಾರಿ ಗಡುವು ನೀಡಿದ್ರೂ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ. ಆಗುಂಬೆ ಆಗಿ ಉಳಿದಿದೆ. ಚಾರ್ಮಾಡಿ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ. ಶಿರಾಡಿ ಅಂತೂ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ. ನಮ್ಮ ಜಿಲ್ಲೆಗೆ ಬರುವಂತ ಎಲ್ಲ ಸಂಪರ್ಕಗಳನ್ನು ಕೂಡ ಇವತ್ತು ಮಟ್ಟ ಹಾಕುವಂತ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಚಾಲನೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿಯ ಅಭಿವೃದ್ಧಿಯನ್ನು ಕುಟಿತಗೊಳಿಸಿಕೊಳ್ಬೇಕು. ಇವತ್ತು ತಮಗೆ ಮತಗಿಟ್ಟಿಸುವಂತ ರೀತಿಯ ಭಾವನಾತ್ಮಕವಾದಂತ ವಿಚಾರದಡಿಯಲ್ಲಿ ಅಭಿವೃದ್ಧಿಗೆ ಇಲ್ಲಿ ದಾರಿ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ಬೇಕು ಅಂತೇಳಿ ಕಳೆದ 11 ವರ್ಷಗಳಿಂದ ಬಿಜೆಪಿಯವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಈ ರಸ್ತೆ ಮಣಿಪಾಲಕ್ಕೆ ಹೋಗುವಂತ ರಸ್ತೆ. 1 ಲಕ್ಷ ಜನ ಇವತ್ತು ವಿದ್ಯಾರ್ಥಿಗಳು, ಉದ್ಯೋಗಪತಿಗಳು ಎಲ್ಲರೂ ಕೂಡ ಇವತ್ತು ಸಂಪರ್ಕ ಇರುವಂತ ಒಂದು ರಸ್ತೆ. 8 ವರ್ಷಗಳಾಯಿತು. 8 ವರ್ಷಗಳಲ್ಲಿ ಅದು ಇಲ್ಲಿ ಮಾತ್ರ ಅಲ್ಲ, ನಮ್ಮ ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಪಡೀಲ್ ಇವತ್ತು ಆ ಪ್ರದೇಶದಲ್ಲಿ ಆ ಒಂದು ಸೇತುವೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಕಡೆಗೆ ಅದಕ್ಕೆ ನಳಿನಿ ಕುಮಾರ್ ಅವರ ಹೆಸರನ್ನೇ ಇಡುವಂತ ಪ್ರಮೇಯ ಕೂಡ ಬಂತು ಇವತ್ತು ಪಂಪೆಲ್ಲಲ್ಲಿ. ಅದೇ ರೀತಿಯಾಗಿ ಇವತ್ತು ಶೋಭಾ ಕರ್ಲಾಜೆ ಅವರು ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಮತ ಕೊಟ್ಟಂತ, ಅವರಿಗೆ ಇವತ್ತು ಚುನಾವಣೆಯಲ್ಲಿ ಕೆಲಸ ಕಾರ್ಯ ಮಾಡಿದಂತ ಮುಖಂಡರುಗಳು ಮಲ್ಪೆಯ ಎಲ್ಲ ಒಟ್ಟು ಸೇರಿ ನೀವು ಏನನ್ನ ಸಾಧಿಸಿದ್ದೀರಿ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಕೇಳುವಂತ ಒಂದು ವಾತಾವರಣ ಬಂತು. ಸಂಸದರು ಕೋಟ ಶ್ರೀನಿವಾಸ್ ಪೂಜಾರಿ ಕಾಮಗಾರಿ ಫೆಬ್ರವರಿಯಲ್ಲಿ ಮುಗಿಯುತ್ತೆ, ಏಪ್ರಿಲ್ ಒಳಗಾಗಿ ಮುಗಿಯುತ್ತೆ ಅಂತಾರೆ. ಕಾಮಗಾರಿ ಮುಗಿಯುವ ದಿನ ಇನ್ನೂ ಸ್ಪಷ್ಟಪಡಿಸಿಲ್ಲ. ಈಗ ನೋಡಿದ್ರೆ ಮುಂದಿನ 2 ತಿಂಗಳಲ್ಲೂ ಮುಗಿಯುವ ಲಕ್ಷಣ ಇಲ್ಲ. ಸಂಸದರು ಉಡುಪಿ ನಾಗರಿಕರನ್ನ ಮೂರ್ಖರನ್ನಾಗಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಕಿವಿ ಮೇಲೆ ದಾಸವಾಳ ಹೂ ಇಟ್ಟು ಪ್ರತಿಭಟನಾಕಾರರು ಅಣಕವಾಡಿದ್ರು. ಇಂದ್ರಾಳಿಯ ಮಾದರಿ ಬ್ರಿಡ್ಜ್ ರಚನೆ ಮಾಡಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಕೊಂಡೊಯ್ಯಲಾಯಿತು. प्रधानमंत्री बनने के बाद 11 साल के बाद आज उडुपी आ रहे हैं. उनको लाने के लिए हमारे एक्स एमपी सांसद रह चुके 10 साल बहुत काम किया इधर, शोभा दीदी और अभी का एमपी श्रीनिवास पुजारी जी यहाँ से लेके आएंगे हमारे प्रधानमंत्री जी को. और यहाँ जो आपको दिखता है 4 लेन. ನೂರಾರು ಸಾರ್ವಜನಿಕರು, ಬೇರೆ ಬೇರೆ ಸಂಘಟನೆಯ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿಗೂ ಕಾರಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮತ್ತು ಕೊಂಕಣ ರೈಲ್ವೆ ಇಲಾಖೆ ನಡುವೆ ಸಮನ್ವಯದ ಕೊರತೆಯೂ ಈ ವಿಳಂಬಕ್ಕೆ ಕಾರಣ. ಮಳೆಗಾಲ ಆರಂಭವಾಗುವ ಮುನ್ನ ಮೇಲ್ಸೇತುವೆ ಸಿದ್ಧವಾದರೆ ಜನರ ಓಡಾಟಕ್ಕೆ ಉಪಯೋಗವಾಗುತ್ತೆ. ಒಟ್ಟಿನಲ್ಲಿ ಏಪ್ರಿಲ್ ಫೂಲ್ ಎನ್ನುವ ವಿನೂತನ ಪ್ರತಿಭಟನೆ ಕಂಡು ಜನ ಸಂತುಷ್ಟರಾದರೂ ನಿಜಾರ್ಥದಲ್ಲಿ ಕಾಮಗಾರಿ ಎಂದು ಮುಗಿಯುತ್ತೆ ಅನ್ನೋದು ಎಲ್ಲರನ್ನೂ ಕಾಡುವ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ನ್ಯೂಸ್, ನಮ್ಮ ಕುಡ್ಲ 24/7 ವಾಹಿನಿ.